ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಯಾಗಿರುವಂತಹ ಅರುಣ್ ಶ್ಯಾಮ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗುವಂತಹ ಪುಣ್ಯ ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಾಗಿ ನಡೀತಾ ಇದೆ ಸರ್. ಈ ಹೊತ್ತಿಗೆ ನೀವು ಬಹಳ ಅದ್ಭುತವಾಗಿ ಸಂಘಟಿಸಿದಂಥ ಒಂದು ಬ್ರಹ್ಮಕಲಶೋತ್ಸವ 3 ದಿವಸ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೂ ಪೂರ್ವಭಾವಿಯಾಗಿ ನಮ್ಮ ಹಿಂದುಗಡೆಯಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಈ ರಥ ರಾಮನ ಭೂಮಿಯಿಂದ ಹನುಮನ ಈ ಪುಣ್ಯ ಭೂಮಿ ತನಕ ರಾಮ ಮತ್ತು ಹನುಮರ ಒಂದು ಮಿಲನ ಅಂತ ಹೇಳಬಹುದು. ಅಲ್ಲಿಂದ ಜ್ಯೋತಿಯನ್ನು ರಾಮನವಮಿ ದಿವಸ ಹೊರಟು ಅಂಜನಾದ್ರಿಯ ಮುಖಾಂತರ ಈ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಿ ಈ ಪುಣ್ಯ ಭೂಮಿಗೆ ಬಂದು ಇಲ್ಲಿ ಮನೆ ಮನೆಗೆ ಆ ಜ್ಯೋತಿ ಬೆಳಗಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯೊಂದಿಗೆ ಬಂದಂಥ ಒಂದು ಬ್ರಹ್ಮಕಲಶ ಇದು. ಈ ಬ್ರಹ್ಮಕಲಶದಲ್ಲಿ ಇವತ್ತು ರಾಮತಾರಕ ಹವನ ನಡೆದಿದೆ. ಅನೇಕ ಭಜನೆಗಳು, ದೇವರ ಬೇರೆ ಬೇರೆ ಕೈಂಕರ್ಯಗಳು, ಕಾರ್ಯಗಳು ನಡೆದಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಊಟೋಪಚಾರದ ವ್ಯವಸ್ಥೆ ಕೂಡ ಅತ್ಯಂತ ರುಚಿಕರವಾಗಿ ಶುಚಿಕರವಾಗಿ ನಡೀತಾ ಇದೆ. ರಾಮತಾರಕ ಜಪ ಯಜ್ಞ ನೀವು ಕೂಡ ಭಾಗಿಯಾಗಿದ್ದರೆ? ರಾಮತಾರಕ ಯಜ್ಞವನ್ನು ನೋಡುವಂಥ ಭಾಗ್ಯ ಅಷ್ಟೇ ನಮ್ಮದು. ಭಾಗಿಯಾಗಿದ್ದಂದರೆ ನೋಡುವ ಮುಖಾಂತರ ಭಾಗಿಯಾಗಿರುವಂಥದ್ದು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಜೋಡಿಸಿ ಎಲ್ಲವನ್ನ ಮಾಡಿದ್ದಾರೆ. ಸುಮಾರು 14,000 ಜನ ಈ ರಾಮತಾರಕ ಹವನದ ಸಂಕಲ್ಪವನ್ನು ಮಾಡಿದ್ದಾರೆ. ಅಷ್ಟು ಜನರ ಮನಸ್ಸಲ್ಲಿ ರಾಮನ ಬಗ್ಗೆ ಒಂದು ಕ್ಷಣ ಯೋಚಿಸುವಂಥದ್ದು, ಪೂಜಿಸುವಂಥದ್ದು, ರಾಮನ ಧ್ಯಾನ ಮಾಡುವಂಥದ್ದು, ಹನುಮನ ನೆನೆಯುವಂಥದ್ದು ಆಗಿದೆಯಲ್ಲ, ಅದು ನಿಜವಾಗೂ ಏಕಕಾಲಕ್ಕಾಗಿರೋದು ಬಹಳ ವಿಶೇಷ. ಪಂಚಮುಖಿ ಆಂಜನೇಯ ಕೋದಂಡರಾಮ ಕ್ಷೇತ್ರ ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಪವಾಡಗಳು? ಈ ಪಂಚಮುಖಿ ಆಂಜನೇಯ ಕ್ಷೇತ್ರ ಶುರುವಾದ ಆರಂಭದ ಕಾಲದಿಂದಲೂ ನಾನು ಇಲ್ಲಿ ಬರ್ತಾ ಇದ್ದೆ. ಅದರ ಪ್ರತಿಷ್ಠೆ ಸಮಯದಿಂದ ಹಿಡಿದು ಇವತ್ತಿನ ತನಕ ಇಲ್ಲಿ ಆದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಅನುಭವ ಇದೆ. ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಇಲ್ಲಿಗೆ ಬಂದ ನಂತರ ಇಲ್ಲಿಯ ಇದರ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿ ಬಂದಂಥವ್ರಿಗೆ ಅನೇಕ ಜನರಿಗೆ ಅವರ ಏನು ಅಪೇಕ್ಷೆಗಳು ಅಥವಾ ಅವರ ಹರಕೆಗಳು ಈಡೇರಿರುವಂಥದ್ದು, ಅಭಿವೃದ್ಧಿಯನ್ನು ಕಂಡಿರುವಂಥದ್ದು, ತುಂಬ ಈ ಥರದ ಮಾಹಿತಿಗಳು ಅಥವಾ ತುಂಬ ಜನ ನಮ್ಮ ಹತ್ರ ಹಂಚಿಕೊಳ್ತಾರೆ. ನಮಗೂ ಒಳ್ಳೆಯ ಅನುಭವಗಳು ಇಲ್ಲಿ ಬಂದಾಗ ಆಗಿದೆ. ಸಮಿತಿಯ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಯಾಕಂತ ಹೇಳಿದರೆ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಹೇಳಿದರೆ ಸಮಿತಿಯವರು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ. ಖಂಡಿತ ಹೌದು. ಯಾಕೆಂದರೆ ಈ ತಾಲೂಕಿನಾದ್ಯಂತ ಪುತ್ತೂರು, ಕಡಬ ಅಥವಾ ಸುಳ್ಯ ಸುತ್ತಮುತ್ತಲಿನ ಎಲ್ಲ ಭಾಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ತಾಲೂಕು ಅಥವಾ ಇನ್ನೂ ಕೆಳಗಡೆ ಹೋಗಿ ಎಲ್ಲ ಭಜನಾ ಮಂಡಳಿಗಳು, ಸ್ವಸಹಾಯ ಗುಂಪುಗಳು ಗ್ರಾಮೀಣ ಭಾಗದಲ್ಲಿ ಸಂಘಟನೆಯನ್ನು ಮಾಡುವ ಮುಖಾಂತರ ಹಸಿರುವಾಣಿ ಬರುವಂಥದ್ದು, 2 ತೆಂಗಿನಕಾಯಿಗಳನ್ನು ನಾರಿಕೇಲ ಒಂದು ಯಾತ್ರೆಯ ಥರ ಮಾಡಿ ಪ್ರತಿ ಮನೆಯಿಂದ ಒಂದು ರಾಮನಿಗೆ ಒಂದು ಹನುಮನಿಗೆ ಅನ್ನುವಂಥ ಒಂದು ವಿಶಿಷ್ಟ ಕಲ್ಪನೆಯನ್ನು ಮಾಡಿ ಆ ಮುಖಾಂತರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯ ಸಂಘಟನೆಯನ್ನು ಕೂಡ ಮಾಡುವಂತಾಯಿತು ಅಂತ. ಸೊ ಧಾರ್ಮಿಕವಾಗಿ ಪ್ರತಿಷ್ಠೆ ಆಗುವಂಥದ್ದು ಅಥವಾ ಬ್ರಹ್ಮಕಲಶ ಆಗುವಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ಹಿಂದೂ ಸಮಾಜ ಸಂಘಟಿತ ಆಗುವಂಥದ್ದು, ಜಾಗೃತ ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ 12 ವರ್ಷಕ್ಕೊಂದು ಸಾರಿ ಬ್ರಹ್ಮಕಲಶ ಮಾಡೋದರ ಒಂದು ಕಾರಣ ಕೂಡ ಪ್ರಾಯಶಃ ಅದು ಇರಬಹುದು ಅಂತ. ಯಾಕೆಂದರೆ ದೇವರಿಗೆ ಬ್ರಹ್ಮಕಲಶ ಆಗೋದರ ಜೊತೆಗೆ ಆ ಭಾಗದಲ್ಲಿರುವಂತಹ ಜನರ ಮಧ್ಯೆ ಒಂದು ಒಳ್ಳೆಯ ಸಂಘಟನೆ, ಒಂದಷ್ಟು ಕಾಲ ಎಲ್ಲವನ್ನು ಮರೆತು ದೇವರದ ಕೆಲಸಕ್ಕೋಸ್ಕರ, ಕೈಂಕರ್ಯಕ್ಕೋಸ್ಕರ ಒಂದಾಗುವಂಥದ್ದು, ತಮ್ಮ ಮನಸ್ತಾಪಗಳೇನಾರಿದ್ರೆ ಬಿಡುವಂಥದ್ದು, ಎಲ್ಲರೂ ಸೇರಿ ಕೂಡಿ ಆ ದೇವರ ಕಾರ್ಯ ಮಾಡುವಂಥದ್ದು ಇದೆಯಲ್ಲ, ಮೋಸ್ಟ್ಲಿ ಅದು ಒಂದು ಸಮಾಜದಲ್ಲಿ ಜಾಗೃತಿಯನ್ನು ಕೊಡಲಿಕ್ಕೋಸ್ಕರವೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಅದರ ಜೊತೆಗೇನೆ ವಿಶೇಷವಾಗಿ ಹೇಳೋದು ಅಂತ ಹೇಳಿದರೆ ಕ್ಷೇತ್ರದಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಜನ ಮಾತಾಡಿದಾಗ ಹೇಳಿದರು, ಇಂತಹ ಒಂದು ಬ್ರಹ್ಮಕಲಶ ಬೇರೆಲ್ಲೂ ನಡೆಯೋದಕ್ಕೂ ಸಾಧ್ಯ ಇಲ್ಲ ಅನ್ನೋವಂಥ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಖಂಡಿತ ಹೌದು. ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದಂಥ ಒಂದು ಬ್ರಹ್ಮಕಲಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಅನುಭವಿಗಳೆಲ್ಲ ಈ ಸಮಿತಿಯಲ್ಲಿದ್ದಾರೆ. ತುಂಬ ಬ್ರಹ್ಮಕಲಶಗಳನ್ನು ಮಾಡಿದಂಥವರು, ತುಂಬ ಸಂಘಟನೆಗಳಲ್ಲಿ ಹಿಂದೂ ಪರ ದೇವಸ್ಥಾನ ಕಾರ್ಯಗಳಲ್ಲೆಲ್ಲ ಜೋಡಿಸ್ಕೊಂಡವರು ಎಲ್ಲರೂ ಸೇರಿ ಇದರಲ್ಲಿ ಮಾಡ್ತಾ ಇರೋದರಿಂದ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲರಿಗೂ ಸಹಜವಾಗಿ ಅನಿಸೋದು ಹೌದು, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅನಿಸುವಂಥದ್ದೇ. ನಾಳೆ ಬ್ರಹ್ಮಕಲಶ ನಡೀತಾ ಇದೆ ಸರ್, ಖಂಡಿತ ಹೌದು. ನಾಳೆನೂ ಭಾಗಿಯಾಗಬೇಕು. ಆಮೇಲೆ ಎಲ್ಲರೂ ಭಾಗಿಯಾಗುವಂಥ ವೈಭವವನ್ನು ನೋಡೋದು ಕೂಡ ಒಂದಿರುತ್ತೆ. ಮತ್ತು 12 ವರ್ಷ ಕಳೆದು ಇವಾಗ ಮತ್ತೆ ಬ್ರಹ್ಮಕಲಶ ಅಭಿಷೇಕ ಪುನರ್ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ಸುತ್ತಮುತ್ತ ಒಂದು ದೈವಿ ಸಂಚಾರ ಆಗುತ್ತೆ ಅಂತ ಹೇಳ್ತಾರೆ. ಆ ಒಂದು ವೈಬ್ರೇಷನ್ ಇರುತ್ತೆ. ಈ ಮಣ್ಣಿನಲ್ಲಿ ಆ ಗುಣ ಇದೆ. ಭಾಳಷ್ಟು ಜನಕ್ಕೆ ಆಗಲೇ ಹೇಳಿದಾಗೆ ತುಂಬ ಒಳ್ಳೆಯದಾಗಿದೆ ಈ ಮಣ್ಣಿಂದ. ಇದೊಂಥರ ಪುಣ್ಯಭೂಮಿ, ತಪೋಭೂಮಿ. ಹಾಗಾಗಿ ನಾಳೆ ಈ ಬ್ರಹ್ಮಕಲಶ ನಾವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನನ್ನ ಅನಿಸಿಕೆ.
ಪಂಚಮುಖಿ ಆಂಜನೇಯ ಕೋದಂಡರಾಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೂಡ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ